ಮಹಿಳೆ ಹಾಗೂ ಪುರುಷರ ಬಾಳಿನಲ್ಲಿ ಮದುವೆ ಅಂದರೆ ಅದೊಂದು ಮಹತ್ವದ ಗಳಿಗೆ. ಮದುವೆ ಗೊತ್ತಾದ ದಿನದಿಂದ ಮದುವೆಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಯಾವ ಶೈಲಿಯ ಚಿನ್ನಾಭರಣ ಆಯ್ಕೆ ಮಾಡ್ಕೋಬೇಕು, ಹೀಗೆ ನಾನಾ ಥರದ ಗೊಂದಲದಲ್ಲಿಯೇ ಮದುವೆ ದಿನ ಹತ್ತಿರ ಬಂದ್ಬಿಡುತ್ತೆ. ಹೀಗಾಗಿ ಶಾಪಿಂಗ್ ಮಾಡೋಕೆ ಸಮಯನೇ ಸಿಗದೆ ಅದ್ದೂರಿ ಮದುವೆ ಕನಸು ಭಗ್ನವಾಗುತ್ತೆ. ನಿಮ್ಮ ವೈಭವದ ಮದುವೆ ಕನಸನ್ನ ನನಸು ಮಾಡಲು ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಮಂಗಳೂರಿಗರ ಮದುವೆ ಸಂಭ್ರಮವನ್ನ ಇಮ್ಮಡಿಗೊಳಿಸಲು ಏಷ್ಯಾ ವೆಡ್ಡಿಂಗ್ ಫೇರ್ ಪ್ರಸ್ತುತಪಡಿಸ್ತಾ ಇದೆ 3 ದಿನಗಳ ವೆಡ್ಡಿಂಗ್ ಉತ್ಸವವನ್ನ. ಅರೆ, ಇದು ಎಲ್ಲಿ? ವೆಡ್ಡಿಂಗ್ ಉತ್ಸವದಲ್ಲಿ ಏನು ಸಿಗುತ್ತೆ ಅಂತ ನಿಮ್ಮ ಎಲ್ಲ ಕುತೂಹಲಕ್ಕೆ ಉತ್ತರ ಇಲ್ಲಿದೆ. ಮದುವೆ ಅಂದ್ರೆ ಅಲ್ಲಿ ಮದುಮಗನಿಗಿಂತ ಮದುವನ ಗೀತೆಯೇ ಸೆಂಟರ್ ಆಫ್ ಅಟ್ರಾಕ್ಷನ್. ಹಾಗಾಗಿ ಮದುವಿನ ಗೀತೆಯ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುತ್ತೆ. ಮದುವೆ ದಿನ ಹತ್ತಿರವಾಗ್ತಿದ್ದಂತೆ ಮದುಮಗಳ ಶಾಪಿಂಗ್ಗೆ ಸಮಯನೇ ಸಿಗಲ್ಲ. ಇವೆಲ್ಲ ಟೆನ್ಷನ್ಗಳಿಗೆ ಇದೀಗ ಮುಕ್ತಿ ದೊರಕಲಿದೆ. ಇದಕ್ಕಾಗಿಯೇ ಏಷ್ಯಾ ವೆಡ್ಡಿಂಗ್ ಫೇರ್ ಮಂಗಳೂರಿನ TMA5 ಕನ್ವೆನ್ಷನಲ್ ಸೆಂಟರ್ನಲ್ಲಿ ವೆಡ್ಡಿಂಗ್ ಉತ್ಸವವನ್ನ ಆಯೋಜನೆ ಮಾಡಿದೆ. ಇಂದು ಏಷ್ಯಾ ವೆಡ್ಡಿಂಗ್ ಫೇರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ AVR ಜ್ಯುವೆಲರಿಯ ವ್ಯವಸ್ಥಾಪಕ ನಿರ್ದೇಶಕ AVS ಸಂಜಯ್ ಅವರು 3 ದಿನಗಳ ಕಾಲ ನಡೆಯಲಿರುವ ಏಷ್ಯಾ ವೆಡ್ಡಿಂಗ್ ಫೇರ್ ಪ್ರಯೋಜನವನ್ನ ಮಂಗಳೂರಿಗರು ಪಡೆದುಕೊಳ್ಳಿ ಎಂದು ಶುಭ ಹಾರೈಸಿದರು. We are a 90 years old company. We have about 15 branches across Karnataka and Tamil Nadu. We are very happy to step our wings and spread our wings to Mangalore. We're looking for a great response. Expecting all of you. AVR ಜ್ಯುವೆಲರ್ಸ್ನ ನಿರ್ದೇಶಕಿ ಸೌಮ್ಯ ಅವರು ಮಾತನಾಡಿ, ಮದುವೆ ಸಮಾರಂಭಗಳಿಗೆ ಬೇಕಾಗುವ ಎಲ್ಲಾ ವಸ್ತುಗಳು ಇಲ್ಲಿ ಒಂದೇ ಸೂರಿನಡಿ ಲಭ್ಯವಾಗಲಿದೆ. ಬೆಂಗಳೂರಿನ ನಂತರ ಶಾಪಿಂಗ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವವರು ಮಂಗಳೂರಿಗರು ಎಂದರು. ಮ್ಯಾಂಗ್ಳೂರ್ ಎಲ್ಲರೂ ಹೇಳ್ತಾರೆ, ಬ್ಯಾಂಗ್ಳೂರ್ ನೆಕ್ಸ್ಟ್ ಡೆಸ್ಟಿನೇಷನ್ ಫಾರ್ ಶಾಪಿಂಗ್ ಇಸ್ ಮ್ಯಾಂಗ್ಳೂರ್. ಸೊ AVR ಜ್ಯುವೆಲರ್ಸ್ 90 years ಲೆಗಸಿ, ನಾವು ಮ್ಯಾಂಗ್ಳೂರ್ ಬಂದಿದ್ದೀವಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಆ್ಯಂಡ್ ಲುಕ್ ಫಾರ್ವರ್ಡ್ ಟು ಬಿ ಇನ್ ಮ್ಯಾಂಗ್ಳೂರ್ ವೆರಿ ಸೂನ್. ಏಷ್ಯಾ ವೆಡ್ಡಿಂಗ್ ಫೇರ್ನ ಆಯೋಜಕರಾದ ಹರೀಶ್ ಸಚ್ದೇವ್ ಅವರು ಮಾತನಾಡಿ, ಮಂಗಳೂರಿನಲ್ಲಿ 2ನೇ ಸಲ ನಾವು ವೆಡ್ಡಿಂಗ್ ಉತ್ಸವವನ್ನ ಆಯೋಜನೆ ಮಾಡ್ತಿದ್ದೇವೆ. ಸುಮಾರು 40 ಬ್ರ್ಯಾಂಡ್ಗಳ ಉಡುಗೆ ತೊಡುಗೆಗಳನ್ನ ಮಂಗಳೂರಿಗರಿಗೆ ಪರಿಚಯಿಸುತ್ತಿದ್ದೇವೆ ಅಂತ. Asia Wedding Fair has come to Mangalore for the second time. It's one of the South India's very famous and the most glamorous wedding and jewelry exhibition. In fact, we have under one roof from all over India more than 40 plus participants who are displaying their best collections which you have never seen before. So it's a very, very big treat for the Mangalore people, where under one roof they can see people from all over India. So the exhibition is on from 18 till 20th till Sunday. So I would request all Mangalore people not to miss this opportunity. It's once in a year. So come and be a part of this exhibition. ಈ ಏಷ್ಯಾ ವೆಡ್ಡಿಂಗ್ ಫೇರ್ನಲ್ಲಿ ಏನಿದೆ ಏನಿಲ್ಲ ಎಲ್ಲಾನು ಇದೆ. ದಕ್ಷಿಣ ಭಾರತದಲ್ಲಿ ಮದುವೆ ಸಮಾರಂಭಗಳನ್ನ ಅದ್ದೂರಿಯಾಗಿ ನಡೆಸ್ತಾರೆ. ಹಾಗಾಗಿ ಮದುಮಗಳು ಡಿಸೈನರಿ ಕಾಸ್ಟ್ಯೂಮ್ ಅನ್ನ ಖರೀದಿಸಲು ಇಚ್ಛೆ ಪಡ್ತಾರೆ. ಡಿಸೈನರಿ ಕಾಸ್ಟ್ಯೂಮ್ನ ಖರೀದಿ ಮಾಡಿದ ಮೇಲೆ ಆ ಉಡುಗೆಗಳಿಗೆ ತಕ್ಕದಾದ ಮ್ಯಾಚಿಂಗ್ ಜ್ಯುವೆಲರಿ ಧರಿಸಬೇಕಾಗುತ್ತಾ ಹಾಗೂ ಅದಕ್ಕಾಗಿ ಹುಡುಕಬೇಕಾಗುತ್ತಾ. ಕೆಲವೊಮ್ಮೆ ಎಷ್ಟೇ ಹುಡುಕಾಟ ನಡೆಸಿದ್ರೂ ಮ್ಯಾಚಿಂಗ್ ಜ್ಯುವೆಲರಿಗಳು ಸಿಗಲ್ಲ. ಇದಕ್ಕಾಗಿಯೇ ಏಷ್ಯಾ ವೆಡ್ಡಿಂಗ್ ಫೇರ್ ನಿಮ್ಮ ಮನೆಯಲ್ಲಿ ಜರುಗುವ ಮದುವೆ ಸಂಭ್ರಮವನ್ನ ಇಮ್ಮಡಿಗೊಳಿಸಲು ಒಂದೇ ಸೂರಿನಡಿ ವೆಡ್ಡಿಂಗ್ ವಸ್ತುಗಳು ದೊರಕಿಸುವ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಖ್ಯಾತಿ ಪಡೆದ AVR ಜ್ಯುವೆಲರಿ ಮದುವೆಗೆಂದೇ ಸಿದ್ಧಪಡಿಸಲಾದ ಆಕರ್ಷಕ ಡಿಸೈನರಿ ಸೀರೆಗಳು, ಸಾಂಪ್ರದಾಯಿಕ ಉಡುಗೆಗಳು, ಪ್ಯೂರ್ ಸಿಲ್ಕ್ ಸೀರೆಗಳು,
ನಿಮ್ಮ ದೇಹ ಮೈಕಟ್ಟಿಗೆ ಹಾಗೂ ಕಲರಿಗೆ ಒಪ್ಪುವಂತಹ ವಿಭಿನ್ನ ಶೈಲಿಯ ಡಿಸೈನರಿ ಲೆಹಂಗಾ. ನಿಮ್ಮ ಆಯ್ಕೆಯ ಉಡುಗೆಯನ್ನ ಖರೀದಿಸಲು ಸುಲಭ ಅವಕಾಶವನ್ನ ಇಲ್ಲಿ ಒದಗಿಸಲಾಗಿದೆ. ಭಿನ್ನ ಶೈಲಿಯ ಸಲ್ವಾರ್ಗಳು, ಡಿಸೈನರಿ ಟಾಪ್ಸ್, ಇಲ್ಲಿರುವ ಬಟ್ಟೆಯನ್ನ ಧರಿಸಿಕೊಂಡ್ರೆ ನಾವ್ಯಾವ ಸ್ಟಾರ್ಗಳಿಗೂ ಕಡಿಮೆ ಇಲ್ಲ ಅನ್ನೋ ಭಾವನೆ ಮನಸ್ಸಿನಲ್ಲಿ ಮೂಡುವುದಂತೂ ಖಚಿತ. ಇನ್ನು ಜ್ಯುವೆಲರಿಗಳು ಅಷ್ಟೇ ಮದುವನಗಿತ್ತಿಯ ಆಯ್ಕೆಯ ಡಿಸೈನರಿ ಜ್ಯುವೆಲರಿಗಳು, ಅತ್ಯದ್ಭುತ ಶೈಲಿಯ ಇಯರಿಂಗ್, ಬ್ಯಾಂಗಲ್ಸ್. ಈ ವೆಡ್ಡಿಂಗ್ ಉತ್ಸವವು ಜನವರಿ 20ರವರೆಗೆ ನಡೆಯಲಿದ್ದು ಈಗಾಗಲೇ ಗ್ರಾಹಕರು ತಮ್ಮಿಷ್ಟದ ಆಯ್ಕೆಯ ಡಿಸೈನರಿ ಬಟ್ಟೆಗಳ ಖರೀದಿಗೆ TMA5 ಕನ್ವೆನ್ಷನಲ್ ಸೆಂಟರ್ಗೆ ಮುಗಿಬೀಳುತ್ತಿದ್ದಾರೆ. ಸುಮಾರು 40ಕ್ಕಿಂತಲೂ ಹೆಚ್ಚಿನ ಬ್ರಾಂಡೆಡ್ ವಸ್ತ್ರಗಳು ಒಂದೇ ಸೂರಿನಡಿ ಲಭ್ಯ. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.